ಯಾವತ್ತು ಮನುಷ್ಯ ಅಪ್ಗ್ರೇಡ್ ಆಗ್ತಾ ಇರ್ಬೇಕು. ನಮ್ಮ ಮಾನ್ಯ SP ಸಾಹೇಬ್ರು, ಅಣ್ಣಾಮಲೈ ಸಾಹೇಬ್ರು, ಅವ್ರು ಯಾವಾಗ್ಲೂ ಹೇಳೋದು, ಅವರು ಒಂದು ಮನುಷ್ಯ ಯಾವ್ದ್ರಲ್ಲದು ಕೆಲಸ ಮಾಡ್ಬೇಕಂದ್ರೆ 10 ವರ್ಷ ಕೆಲಸ ಮಾಡಿದ್ರೆ ಸಾಕಂತ. ಅದಾದ್ಮೇಲೆ ಅದು ಚೇಂಜ್ ಮಾಡ್ಬೇಕು. ಒಂದು ಕಾನ್ಸ್ಟೇಬಲ್ಗೆ ರಾಜೀನಾಮೆ ಕೊಟ್ಬಿಟ್ರೆ ನಮ್ಮಲ್ಲಿ ಎಲ್ಲ ಬೈದಾಗ್ತಾರೆ. ಯಾಕಪ್ಪ ಕಾನ್ಸ್ಟೇಬಲ್ ತುಂಬಾ ಚೆನ್ನಾಗಿತ್ತಲ್ಲ, 45,000 ಸಂಬಳ, ಯಾಕೆ ನೀವು ಬಿಟ್ಟಿದ್ದು ಅಂತ. ಒಂದು ಸಬ್ ಇನ್ಸ್ಪೆಕ್ಟರ್ ರಾಜೀನಾಮೆ ಕೊಟ್ರೆ ಅಂತೂ ಹಿಂಗ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡಿದು ಊರೆಲ್ಲ ಬೈತಾರೆ. ಆದ್ರೆ ಅವರು SP ರಾಜೀನಾಮೆ ಕೊಟ್ಟರು. UPSC ಪರೀಕ್ಷೆ ಮುಖಾಂತರ ಆಯ್ಕೆಯಾಗಿರುವಂತ ಒಬ್ಬ ವ್ಯಕ್ತಿ SP ಇಡೀ ಜಿಲ್ಲೆಯ ಸಮಸ್ತ ಆಡಳಿತವನ್ನು ತಗೊಂಡಿರ್ತಾರೆ. ಅಂತಹ ಒಂದು SP ಹುದ್ದೆಗೆ ರಾಜೀನಾಮೆ ಕೊಟ್ಟು ಇವತ್ತು ಬೇರೆ ಒಂದು ರಂಗಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರ ಧೈರ್ಯ, ಅವರ ಸಾಹಸ ಎಷ್ಟಿರ್ಬೇಕು. ನಾವೆಲ್ಲರೂ ಸಹ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ನನಗೂ ಸಹ ಪೊಲೀಸ್ ಆದಾಗ, ನಾನು ಪೊಲೀಸ್ ಆಗಿ 10 ವರ್ಷ ಆದ್ಮೇಲೆ ನಾನು ಏನಾದ್ರೂ ಮಾಡಿ ಬದಲಾವಣೆ ಮಾಡಬೇಕು, ಆಗಬೇಕು, ಬೇರೆ ಡಿಪಾರ್ಟ್ಮೆಂಟ್ ಆದ್ರೂ ಹೋಗ್ಬೇಕು, ಇಲ್ಲ ಅಂತಂದ್ರೆ IR ಆಫೀಸರ್ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೆ. 13ನೇ ವರ್ಷಕ್ಕೆ ನನ್ನ ಕನಸು ನನಸಾಯ್ತು.